ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕ್ಯಾಶುಯಲ್ ಆಗಿ ಮನೇಲಿದ್ದೀನಿ ಅಂದ ಮೇಲೆ ನನ್ನ ಎದುರುಗಡೆ ಪ್ಲಾನ್ಸ್ ಇದೆ. ಇದು ಏನು ಕತೆ ಅಂತ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ. ಸೊ ಫಸ್ಟ್ ಟೈಮ್ ಮನೆ ಒಳಗಡೆ ನಿಜವಾದ ಪ್ಲಾನ್ಸ್ ಬಂದಿದೆ ಆ್ಯಂಡ್ ಇದು ನನ್ನ ಮೊದಲನೇ ಬಾರಿ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನನಗೆ ನಿಮ್ಮ ಕಡೆಯಿಂದ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಬೇಕು. ಇದನ್ನು ಯಾವ ರೀತಿ ನೋಡ್ಕೋಬೇಕು, ಎಷ್ಟು ದಿನಕ್ಕೆ ಒಂದ್ಸತಿ ನೀರು ಹಾಕಬೇಕು, ಎಲ್ಲ ಡೀಟೇಲ್ಸ್. ಬಿಕಾಸ್ ಇದು ನನ್ನ ಫಸ್ಟ್ ಟೈಮ್. ನಾನು ಮದುವೆ ಆದಮೇಲೆ ನನ್ನ ಫಾದರ್ ಇನ್ ಲಾ ಎಲ್ಲ ಗಿಡಗಳನ್ನ ಪ್ರೀತಿಯಿಂದ ನೋಡ್ಕೊಂಡು ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ರು. ಅದನ್ನೆಲ್ಲ ನೋಡಿ ನಾನು ಎಂಜಾಯ್ ಮಾಡ್ತಾ ಇದ್ದೆ. ಬಟ್ ಇವಾಗ ನನಗೆ ಆ ಒಂದು ಜವಾಬ್ದಾರಿ ಬಂದಿದೆ. ಸೊ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ ಅನ್ನೋ ಭಯ ಇದೆ. ಬಿಕಾಸ್ ಚೆನ್ನಾಗಿ ನೋಡ್ಕೋಬೇಕಲ್ವಾ, ಪಾಪ ಪುಟ್ಟ ಜೀವಗಳು. ಪುದೀನದಿದೆ, ಅಲೋವೆರಾದಿದೆ, ಹಾಗೇನೆ ಇದು ಯಾವುದು ಅಂತ ಗೊತ್ತಿಲ್ಲ. ನಿಮ್ಗೆ ಏನಾದರೂ ಗೊತ್ತಾದರೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಕತೆ ಏನು ಅಂದರೆ, ಇದು ನಾನು ತಂದಿದ್ದಲ್ಲ. ನಮ್ಮ ಪಕ್ಕದ ಮನೆಯವ್ರ ಹತ್ರ ಇದಿತ್ತು. ಅವರು ಮನೆ ಖಾಲಿ ಮಾಡಿದಾಗ ನಮಗೆ ಬಂತು ಇದು. ಸೊ ಇಲ್ಲ ಅಂತಲೂ ಹೇಳೋಕ್ಕಾಗತ್ತಾ? ಇಲ್ಲ. ಯಾಕೆ ಅಂದರೆ ಒಂದು ಜೀವನ ಹಾಗೆ ಬಿಡೋಕ್ಕಾಗತ್ತಾ? ಸೊ ಇವಾಗ ಜವಾಬ್ದಾರಿನ ತಗೊಂಡಿದ್ದೀನಿ ಅಂದಮೇಲೆ ಅದನ್ನು ಚೆನ್ನಾಗಿ ನಿಭಾಯಿಸಬೇಕು. ಅವರಿದ್ದಿದ್ದು ಆ ಮೊಸರುದೆಲ್ಲ ಡಬ್ಬ ಸಿಗುತ್ತೆ ಇಲ್ಲಿ 1 kg, ಅದ್ರಲ್ಲಿ ಹಾಕ್ತಿದ್ರು. ನನಗೆ ಮನೇಲಿ ಚೆನ್ನಾಗಿರೋ ಪಾಟ್ಸ್ ಎಲ್ಲ ಇಟ್ಟು ಅದರಲ್ಲಿ ಇಡಬೇಕು ಅನ್ನೋ ಆಸೆಯಿಂದ ಇದೀಗ ಇದನ್ನು ಶಿಫ್ಟ್ ಮಾಡಿದ್ದೀವಿ. ಅದನ್ನು ಯಾರು ಮಾಡಿದ್ರು, ಹೇಗೆ ಮಾಡಿದ್ರು ಅಂತ ಕ್ಲಿಪ್ ನೋಡ್ಕೊಂಡು ಬನ್ನಿ. ನಮ್ಮ ಅಪಾರ್ಟ್ಮೆಂಟಲ್ಲಿರುವಂಥ ಸೆಕ್ಯೂರಿಟಿ ಅವರು ಮಣ್ಣನ್ನು ತಗೊಬಂದು ಅದನ್ನು ಇನ್ನೊಂದು ಪಾಟ್ಗೆ ಹಾಕಿಬಿಟ್ಟು ಎಲ್ಲ ನೀಟಾಗಿ ತಯಾರಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ಥ್ಯಾಂಕ್ಫುಲಿ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ನನಗಂತೂ ಇದು ಮೊದಲನೇ ಬಾರಿ ಆಗಿರೋದ್ರಿಂದ ಸುಮ್ಮನೆ ರಿಸ್ಕ್ ತಗೊಂಡು ಹಾಳು ಮಾಡೋದು ಬೇಡ ಅಂತ. ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಸೊ ಮಾಡಿಕೊಡ್ತಾ ಇದ್ದಾರೆ. ಎಸ್, ಇದಾದಮೇಲೆ ಈ ವ್ಲಾಗಲ್ಲಿ ಮುಂದೆ ಏನು ಕತೆ ಅಂತ ಹೇಳ್ತೀನಿ, ಹಾಗೆ ನೋಡ್ತಾ ಇರಿ. ಕಟ್ಟು ಏನಿದು, ಎಲ್ಲಿಗೆ ರೆಡಿ ಆಗ್ತಾ ಇದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ ಎಲ್ಲ ಡೀಟೇಲ್ಸ್ ಹೇಳ್ತೀನಿ. ಇವಾಗ ಬೇಗ ರೆಡಿ ಆಗ್ಬೇಕು. ಬಿಕಾಸ್ ಯೂಟ್ಯೂಬ್ಗೋಸ್ಕರನೇ ಅಂತ ಏನೋ ತಗೋಬೇಕು ಅಂತ ಹೊರಟಿದ್ದೀನಿ. ಸೊ ಐ ಹೋಪ್ ನನಗದು ಸಿಗುತ್ತೆ ಇವತ್ತು. ಕೀಪ್ ಗೆಸ್ಸಿಂಗ್. ಮೀನ್ ವೈಲ್ ನಾನು ರೆಡಿ ಆಗ್ತೀನಿ. ನನ್ನ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಕ್ಯೂರಿಯಾಸಿಟಿ ಇರೋರಿಗೆ ನಾನು 3 to 4 ಮೇಕಪ್ ವೀಡಿಯೋಸ್ ಮಾಡಿದ್ದೀನಿ. ಸೊ ನೀವು ನನ್ನ ಯೂಟ್ಯೂಬ್ ಚಾನಲ್ಗೆ ಹೋಗಿಬಿಟ್ಟು ಅಲ್ಲಿ ಪ್ಲೇ ಲಿಸ್ಟ್ ಅಂತ ಒತ್ತಿದ್ರೆ ನಿಮಗೆ ಹೆಲ್ತ್ ಆ್ಯಂಡ್ ಬ್ಯೂಟಿ ಅಂತ ಬರುತ್ತೆ. ಸೊ ನೀವಲ್ಲಿ ಆರಾಮದಲ್ಲಿ ನನ್ನ ಮೇಕಪ್ ವೀಡಿಯೋಸ್ನ ಚೆಕ್ ಮಾಡ್ಬೋದು. ಸೊ ನಿಮಗೆ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಇದು ಆನೆಸ್ಟ್ಲಾಗಿ ಹೇಳಬೇಕಂದ್ರೆ ಒಂದು ಕ್ಯಾಶುವಲ್ ಪಾಯಿಂಟ್ಲೆಸ್ ವ್ಲಾಗ್ ಅಂತಲೇ ಹೇಳ್ಬೋದು. ಬಟ್ ಆದರೂ ನಾನು ಮೊಮೆಂಟ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ, ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಐ ಆಮ್ ಜಸ್ಟ್ ಶೇರಿಂಗ್ ಇಟ್. ವೆರಿ ಸಿಂಪಲ್ ಮೇಕಪ್ ಆ್ಯಂಡ್ ಹೇರ್ ಸ್ಟೈಲ್ ಹಾಗೆ ಸುಮ್ಮನೆ ಓಪನ್ ಆಗಿ ಬಿಟ್ಟಿದ್ದೀನಿ. ಲೆಟ್ಸ್ ಸಿ. ಯಾ ರೆಡಿ, ಹೊರಡೋಣ. ಎಲ್ಲಿ ಗೊತ್ತಾ ಹೇಳ್ತೀನಿ. ಇದು ನಂದು ಫಸ್ಟ್ ಟೈಮ್ ಪ್ಲೇಸ್. ಇಲ್ಲಿ ಒಬ್ಬಳೇ ಹೋಗ್ತಾ ಇದ್ದೀನಿ. ಬಟ್ ಲೆಟ್ಸ್ ಗೋ. ಒಂದು ವಿಷಯ ಹೇಳ್ಬೇಕು. ತುಂಬಾ ದಿನದಿಂದ ಯೋಚನೆ ಇತ್ತು ಇದ್ರ ಬಗ್ಗೆ ಮಾತಾಡ್ಲೇಬೇಕು ಅಂತ. ನೀವೆಲ್ಲರೂ ಕೇಳ್ತಾ ಇದ್ರಿ, ನಿಮ್ದು ಲವ್ ಮ್ಯಾರೇಜ್ ಅಲ್ವಾ, ಹೇಗೆ ಮನೇಲಿ ಒಪ್ಕೊಂಡ್ರು, ಜಾತಕ ಎಲ್ಲ ಸೆಟ್ ಆಯ್ತಾ, ಅದೆಲ್ಲ ಹೇಗ್ ನೋಡಿದ್ರಿ ಅಂತ. ಎಸ್, ನಿಮ್ಮ ಅಪ್ಪ ಅಮ್ಮನ ತರ ನನ್ನ ಅಪ್ಪ ಅಮ್ಮನ್ಗೂ ನನ್ನ ಹಸ್ಬೆಂಡ್ ಅಪ್ಪ ಅಮ್ಮನ್ಗೂ ಜಾತಕದಲ್ಲಿ ತುಂಬಾ ನಂಬಿಕೆ ಇದೆ. ಆಸ್ಟ್ರಾಲಜಿ ಅನ್ನೋದು ನಮ್ಮ ಫ್ಯೂಚರ್ ಬಗ್ಗೆ, ನಮ್ಮ ಭಾವನೆಗಳ ಬಗ್ಗೆ, ನಾವ್ ಯಾವ ರೀತಿ ಇರ್ತೀವಿ, ಇದೆಲ್ಲ ಅವ್ರು ನೋಡ್ತಾರೆ. ಪ್ರತಿಯೊಬ್ಬರಿಗೂ ಸ್ಪೆಷಲಿ ಹಿಂದೂಸ್ಗೆ ಜ್ಯೋತಿಷ್ಯ ಅನ್ನೋದ್ರ ಮೇಲೆ ನಂಬಿಕೆನೇ ಇದೆ. ಸೊ ಹಾಗಾಗಿ ನನ್ನ ಅಮ್ಮನೂ ಒಬ್ರನ್ನ ನಂಬ್ತಾರೆ. ಅವ್ರಿರೋದು ಕಡ್ಪಾಡಿನಲ್ಲಿ. ಸೊ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೆ ಅಕಸ್ಮಾತ್ ಆಗಿ ಲವ್ ಪ್ರಾಬ್ಲಮ್ಸ್ ಇದ್ದಲ್ಲಿ, ಫ್ಯಾಮಿಲಿ ಇಶ್ಯೂಸ್ ಅಲ್ಲಿ ಪ್ರಾಬ್ಲಮ್ಸ್ ಇದ್ದಲ್ಲಿ, ನಿಮ್ಮ
ಕರಿಯರ್ ಬಗ್ಗೆ ಅಥವಾ ಇನ್ನೇನಾದ್ರೂ ಡೀಟೇಲ್ಸ್ ಬೇಕಾದಲ್ಲಿ ಅವ್ರನ್ನ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಆಗ್ಬೋದು. ಫೋನ್ ಮುಖಾಂತರ ಅವರೆಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತಾರೆ. ಅಮ್ಮನಿಗೆ ಜಾತಕದ ಮೇಲೆ ನಮ್ಮ ಫ್ಯೂಚರ್ ಬಗ್ಗೆ ಎಲ್ಲ ತುಂಬಾ ಯೋಚನೆ ಇರೋದ್ರಿಂದ ಅವಾಗ ವಿಚಾರಿಸ್ತಾ ಇರ್ತಾರೆ, ನಾವು ಹೆಂಗಿರ್ಬೇಕು, ಏನ್ ಮಾಡ್ಬೇಕು ಅದೆಲ್ಲ ಹೇಳ್ತಾ ಇರ್ತಾರೆ. ಒಂದ್ ವಿಷಯ ನೆನಪಿರ್ಲಿ, ನಾನು ಯಾಕಿದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ನನಗೇನಾದ್ರೂ ಅದು ವರ್ಕ್ ಆಗಿದೆ ಅಂದ್ರೆ ನಿಮಗೆ ಅದನ್ನ ತಿಳಿಸೋದು ನನ್ನ ಜವಾಬ್ದಾರಿ. ನೀವೆಲ್ಲರೂ ತುಂಬಾ ಪ್ರಾಬ್ಲಮ್ಸ್ನ ನನಗೆ ಇನ್ಸ್ಟಾಗ್ರಾಮ್ ನಲ್ಲಿ ಡೀಟೇಲ್ ಆಗಿ ಕಳಿಸ್ತೀರಾ ಅಂಡ್ ಅದಕ್ಕಾದಷ್ಟು ನಾನು ರಿಪ್ಲೈ ಮಾಡ್ತೀನಿ. ಬಟ್ ಕೆಲವೊಂದು ಪ್ರಾಬ್ಲಮ್ಸ್ಗೆ ನನ್ನ ಸೊಲ್ಯೂಷನ್ ಇರಲ್ಲ. ನೀವು ಏನ್ ಮಾಡ್ಬೇಕು, ಈ ತರ ಏನಾದ್ರು ನಂಬ್ತೀರಾ ಅಂದ್ರೆ ನಿಮ್ಮ ಫೇಟ್ ಬಗ್ಗೆ ಅದನ್ನ ನೀವು ನೋಡಿ ತೋರಿಸಿ ಅಂಡ್ ಏನಾದ್ರು ಪರಿಹಾರ ಇದ್ದೇ ಇರ್ಬೋದು ಅಂತ ಹೇಳ್ತೀನಿ. ಹಾಗೇನೆ ನನಗೆ ಆಸ್ಟ್ರಾಲಜಿ ಬಗ್ಗೆ ತುಂಬಾ ಜನ ಇಮೇಲ್ಸ್ ಕಳಿಸ್ತೀರಾ, ನಮ್ಮ ಬಗ್ಗೆ ಪ್ರಮೋಷನ್ ಮಾಡಿ ಅಂತ. ನಾನು ದಯವಿಟ್ಟು ಆ ತರ ಯಾವುದೇ ರೀತಿಯ ಆಸ್ಟ್ರಾಲಜಿಸ್ ಬಗ್ಗೆ ಪ್ರಮೋಷನ್ ಮಾಡಲ್ಲ. ಅಕಸ್ಮಾತ್ ಆಗಿ ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ನನಗೆ ವೈಯಕ್ತಿಕವಾಗಿ ಏನಾದ್ರೂ ವರ್ಕ್ ಆಗಿದೆ ಅಂದ್ರೆ ಅದನ್ನ ಮಾತ್ರ ನಾನು ಇಲ್ಲಿ ಬಂದು ಮಾತಾಡ್ತೀನಿ. ಬಿಕಾಸ್ ಈ ತರದ ವಿಷಯಗಳ ಬಗ್ಗೆ ಜಾಸ್ತಿ ಜಾಗ್ರತೆಯಿಂದ ಇರಬೇಕು. ಸುಮ್ನೆ ಏನೇನೋ ಪ್ರಮೋಷನ್ ಮಾಡೋದಕ್ಕೆ ನಾನು ಇಲ್ಲಿ ಬಂದಿಲ್ಲ. ನಾನು ಹೋಗಿರೋದು ಈ ಸತಿ ಫಸ್ಟ್ ಟೈಮ್ ಅಲೇನ್ ಮಾಲ್ಗೆ. ಇದು ಜಿಮ್ಮಿ ಮಾಲ್ಗಿಂತ ಡಿಫ್ರೆಂಟ್ ಆಗಿದೆ, ದೊಡ್ಡದಾಗಿನೂ ಇದೆ. ಆ್ಯಂಡ್ ಇನ್ನೇನು ಚಳಿಗಾಲ ಇಲ್ಲ, ಅಷ್ಟೊಂದೇನು ಜಾಸ್ತಿ ಚಳಿ ಇರಲ್ಲ. ಬಟ್ ಸ್ನೋ ಥೀಮ್ ಥರ ಡೆಕಾರ್ನ ಮಾಡಿದ್ದಾರೆ. ಸೊ ಅದರದೊಂದು ಚಿಕ್ಕ ಕ್ಲಿಪ್ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ನಾನು ಹೋಗ್ತಾ ಇರೋದು ಮೊಮೊಸೊ ಆ್ಯಂಡ್ ಡ್ರೆಸೋ ನೋಡಿದ ತಕ್ಷಣ ನನಗೆ ಅನ್ನಿಸ್ತು ಇಲ್ಲಿ ಹೋಗಲೇಬೇಕು ಅಂತ. ಬಿಕಾಸ್ ನನಗೆ ಈ ಥರ ಕ್ಯೂಟ್ ಆಗಿರುವಂಥ ಸ್ಟೋರ್ಸ್ ತುಂಬಾ ಇಷ್ಟವಾಗಿರುತ್ತೆ. ತುಂಬ ಪ್ಯಾಸ್ಟಲ್ ಕಲರ್ಸ್ ಆ್ಯಂಡ್ ಕ್ಯೂಟ್ ಸಾಫ್ಟ್ ಟಾಯ್ಸ್, ವೆರಿ ಡಿಫ್ರೆಂಟ್ ಕಲೆಕ್ಷನ್ಸ್ ಇರುತ್ತೆ. ಸೊ ಇಲ್ಲಿ ನಾನು ಹಲವಾರು ಮನೆಗೆ ಉಪಯೋಗ ಆಗುವಂತಹ ಪ್ರಾಡಕ್ಟ್ಸ್ನ ಶಾಪ್ ಮಾಡಿದ್ದೀನಿ. Can I get a basket, please? Trolley? Trolley? Oh, yes, sure. ಸದ್ಯಕ್ಕೆ ಇದು ನನ್ನ ಫೇವ್ರೆಟ್ ಸ್ಟೋರ್. ಲಾಸ್ಟ್ ಟೈಮ್ನು ನಾನು ಇಲ್ಲಿ ಬಂದಿದ್ದೆ, ಈ ಸತಿನೂ ಇಲ್ಲಿ ಬಂದಿದ್ದೀನಿ. ಬಿಕಾಸ್ ಅಲ್ಲಿ ತುಂಬಾ ಕ್ಯೂಟ್ ಆಗಿರುವಂಥ ಡಿಫ್ರೆಂಟ್ ಐಟಮ್ಸ್ ಎಲ್ಲ ಸಿಗುತ್ತೆ. ಸೊ ಶಾಪಿಂಗ್ ಇಸ್ ಮಸ್ಟ್. ಸೊ ಬನ್ನಿ. ಅಲ್ಲಿಂದ ನಾನು ಮುಖ್ಯವಾಗಿ ಈ ಮಾಲಿಗೆ ಬಂದಿರೋದು, ನನಗೆ ಸ್ಟುಡಿಯೋ ಲೈಟ್ಸ್ ಸದ್ಯಕ್ಕಿದೆ, ಬಟ್ ನನಗೊಂದು ಸ್ಪೆಸಿಫಿಕ್ ಆಗಿ ರಿಂಗ್ ಲೈಟ್ ಬೇಕಿತ್ತು ಅಂತ. ಸೊ ಅದಕ್ಕೆ ನಾನು ಕೆನಾನ್ ಸ್ಟೋರಿಗೆ ಹೋದರೆ ಇಲ್ಲಿ ಒಂದು ರಿಂಗ್ ಲೈಟ್ ಕಾಸ್ಟ್ ಬಂದುಬಿಟ್ಟು 20,000 ಇತ್ತು. ಆಬ್ವಿಯಸ್ಲಿ ಕೆನಾನ್ ಇಸ್ ಅ ಗುಡ್ ಬ್ರ್ಯಾಂಡ್ ಅಲ್ವಾ. ಸೊ ಆ ಬ್ರ್ಯಾಂಡ್ ತಕ್ಕಂತೆ ಇತ್ತು, ಬ್ಯೂಟಿಫುಲ್ ಆಗಿತ್ತು. ರಿಂಗ್ ಲೈಟ್ ನಾನು ಯೋಚನೆ ಮಾಡಿದರೆ ಇನ್ನೂ ಹಲವಾರು ರೀತಿಯ ಲೈಟ್ ಆಪ್ಷನ್ಸ್ ಇತ್ತು. ಬಟ್ ಸದ್ಯಕ್ಕೆ ಅಷ್ಟೊಂದು ಎಕ್ಸ್ಪೆನ್ಸಿವ್ ಬೇಡ ಅಂತ ಸುಮ್ಮನಾದೆ ನಾನು. ಅಲ್ಲಿಂದ ಜಿಮ್ಮಿ ಮಾಲ್ಗೆ ಹೋದ್ವಿ. ನನ್ನ ಹಸ್ಬೆಂಡ್ ನಾನು ಯಾಕೆ ಹೋದ್ವಿ ಅಂದರೆ ಕ್ಯಾಶುವಲ್ ಕಪಲ್ ಮೂವಿ ನೈಟ್ಗಾಗಿ. ಸೊ ಬನ್ನಿ ನೀವು ನಮ್ಮ ಜೊತೆಗೆ. ಹಲೋ, Hi. ಏನಿದು? That is Italian salad, garlic bread. ಯಾವ್ದು ಇಟಾಲಿಯನ್ ಸ್ಯಾಲಡ್? ಇವತ್ತು ನಮ್ಮ ಮೆನುನಲ್ಲಿರೋದು ಸ್ಯಾಲಡ್. ಸೊ ಅದನ್ನೇ ತಿನ್ನಬೇಕು, ವೆಜ್. ಸೊ ವೆಜ್ ಆ್ಯಂಡ್ ಗಾರ್ಲಿಕ್ ಬ್ರೆಡ್. ನಾವಿಬ್ರು ಇವಾಗ ಡಿನ್ನರ್ ಮಾಡಿದ್ದಾಯ್ತು. ಇವಾಗ ಪ್ಲಾನ್ ಇರೋದು ಮೂವಿ ನೋಡಬೇಕು ಅಂತ. ಯಾವ ಮೂವಿ, ಇಲ್ಲಿ ಟಿಕೆಟ್ ಪ್ರೈಸಸ್ ಹೇಗಿದೆ, ಎಲ್ಲ ಡೀಟೇಲ್ಸ್ನ ನನ್ನ ಹಸ್ಬೆಂಡ್ ಹೇಳ್ತಾರೆ. ಬಿಕಾಸ್ ನಾವೇನೋ ಹೊಸೊಬ್ರಲ್ವಾ, ಅವರಾದರೆ ಹೋಗಿದ್ದಾರಂತೆ. ಸೊ ಲೆಟ್ಸ್ ಡೀಟೇಲ್ಸ್ ಎಲ್ಲ ಹೇಳಿ ಪ್ಲೀಸ್. ನಾವು ಇವಾಗ ಮೂವಿಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಇಲ್ಲಿ ಅಲ್ಲೇನಲ್ಲಿ ನಾನು ಮೂವಿಗೆ ಹೋಗ್ತಾ ಇರೋದು. ಸೊ ಮೂವಿ ಹೆಸರು ನೋ ಟೈಮ್ ಟು ಡೈ. ಅದು ಜೇಮ್ಸ್ ಬಾಂಡ್ ಮೂವಿ. ಸಖತ್ತು ಒಳ್ಳೆ ರಿವ್ಯೂಸ್ ಇದೆ. ಡೇನಿಯಲ್ ಕ್ರೇಗ್ ಅವ್ರದ್ದು ಲಾಸ್ಟ್ ಮೂವಿ ಆಸ್ ಎ ಜೇಮ್ಸ್ ಬಾಂಡ್ ಅಂತ ಹೇಳ್ತಿದ್ದಾರೆ. ಅದು ಐಮ್ಯಾಕ್ಸ್ ಹೋಗ್ತಾ ಇದೀವಿ, ದೊಡ್ಡ ಸ್ಕ್ರೀನು. ಟಿಕೆಟ್ ಪ್ರೈಸು 62 dirham, ಅಂದರೆ ಒಬ್ಬರಿಗೆ 1250 ಆಗುತ್ತೆ. ಸೊ ರೀಸನಬಲ್ ಪ್ರೈಸಲ್ಲಿ ಇದೆ. ಸೊ ಎಕ್ಸ್ಪೀರಿಯನ್ಸ್ ನೋಡ್ಬಿಟ್ಟು ಹೇಳ್ತೀವಿ ಆಮೇಲೆ ಏನು ಬೇಕು. ಸೊ ದೀಪು ಅವ್ರು ಹೇಳ್ದಂಗೆ ಮೂವಿ ಟಿಕೆಟ್ ಇಲ್ಲಿ ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಂತ ಅನ್ಸಲ್ಲ. ಬಿಕಾಸ್ ಊರಲ್ಲೂ ಚೆನ್ನಾಗಿರೋ ಥಿಯೇಟರ್ಸ್ಗೆಲ್ಲ ಹೋದರೆ 800 rupees ಪರ್ ಟಿಕೆಟ್ ಇದ್ದೇ ಇರುತ್ತೆ. ಸೊ ಇಲ್ಲಿ 1250 ಇಸ್ ಡೆಫಿನೆಟ್ಲಿ ನಾಟ್ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ನಮಗೆ. ಫಸ್ಟ್ ಮೂವಿ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಐ ಹೋಪ್ ಚೆನ್ನಾಗಿರುತ್ತೆ.
ಕ್ಯೂರಿಯಾಸಿಟಿ ಇದೆ ನನಗೆ ಹೇಗಿರುತ್ತೆ ಅಂತ. ಆ್ಯಂಡ್ ಆಫ್ಟರ್ ಲಾಂಗ್ ಟೈಮ್ ಮೂವಿ ಥಿಯೇಟರ್ಗೆ ಬರ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಇದು ಟಿಕೆಟ್ ಕೌಂಟರ್. ನಮ್ಮೂರಲ್ಲಿ ಹೇಗೆ ಪಾಪ್ಕಾರ್ನ್ ಅದು ಇದು ಎಲ್ಲ ಇರ್ತಾರೆ, ಇಲ್ಲಿ ಅದೇ ರೀತಿ ಚಾಕ್ಲೇಟ್ಸ್ ಇಟ್ಟಿದ್ದಾರೆ. ಚಾಕ್ಲೇಟ್ಸ್ ತಿನ್ನಂಗೂ ಇಲ್ಲ ಬಿಡಂಗೂ ಇಲ್ಲ. ಅದನ್ನು ನೋಡ್ತಾ ಅದರ ವಿಡಿಯೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ ನೋಡಿ ಆದರೂ ಎಂಜಾಯ್ ಮಾಡ್ತೀನಿ ಅಂತ ನಾನು. ಆ್ಯಂಡ್ ಮೂವಿ ಥಿಯೇಟರ್ ಆಪೋಸಿಟೇ ಇಲ್ಲಿ ಎತ್ತಿಸಲಾಗ್ತಿದೆ. ಅದ್ರ ಪಕ್ಕನೇ ಇದ್ದಿದ್ದು ಐ ಸ್ಟೈಲ್ ಜಿಮ್ಮಿ ಮಾಲ್ಗೆ ಬಂದಿರೋದ್ರಿಂದ ಇವಾಗ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಎಲ್ಲಿ ಏನಿದೆ ಅಂತ ಫಟ್ ಅಂತ ಗ್ಲಾನ್ಸ್ ಮಾಡ್ಬೋದು. ಎನಿವೇಸ್ ಮೂವಿ ಟೈಮ್ ಹೋಗೋಣ. ಏನು ಸ್ಪೆಷಲ್ ಆಗಿಲ್ಲ, ಮಾಮೂಲಿ ನಮ್ಮ ಊರಲ್ಲಿ ಹೆಂಗಿದೆ ಹಾಗೆ ಇದೆ. ಬಟ್ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಮಾತ್ರ ಬ್ಯೂಟಿಫುಲ್ ಆಗಿರುತ್ತೆ, ಬಿಕಾಸ್ ಇದು ಪ್ರೀಮಿಯಮ್ ಅಲ್ವಾ. I don't care if you're going through a rough patch. Do your job. Could you just ask for directions? ಟೈಮ್ ಆಗಿರೋದು 11 ಗಂಟೆ. ಎಲ್ಲಾನು ಕ್ಲೋಸ್ ಆಗಿದೆ ಎಕ್ಸೆಪ್ಟ್ ಫಾರ್ ಥಿಯೇಟರ್. ಹೌ ವಾಸ್ ದ ಮೂವಿ? ಸೂಪರ್, ಸಕ್ಕತ್ತಾಗಿದೆ. ಇವ್ರಿಗಂತೂ ತುಂಬಾ ಇಷ್ಟ ಆಯ್ತು. ನನಗಂತೂ ಮಧ್ಯದಲ್ಲಿ ಸ್ವಲ್ಪ ನಿದ್ದೆ ಬಂತು. ತುಂಬಾ ಚಳಿ. ನನಗೆ ಮೂವಿ ಥಿಯೇಟರ್ ಅಲ್ಲಿ ತುಂಬಾ ಚಳಿ ಆಗುತ್ತೆ. ಓ ಮೈ ಗಾಡ್, ಬಟ್ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಮಧ್ಯದಲ್ಲಿ ಯಾಕೋ ಸ್ವಲ್ಪ ಟ್ರವಸಿ ಆದ. ಆಕ್ಷನ್ ಸಕ್ಕತ್ತಾಗಿದೆ, ಸೂಪರ್ ಆಕ್ಷನ್. It was really good. First movie was very different. It was very nice. Movie ಹೆಸರು ನೋ ಟೈಮ್ ಟು ಡೈ, ಜೇಮ್ಸ್ ಬಾಂಡ್. ನೋಡಿ ಆಯ್ತಾ? What's your name? Judy. You're from? Judy. From Sakna, Egypt. ಎಲ್ಲ ಆಯಿತು, ಮನೆಗೆ ಬಂದಿದ್ದೀವಿ. ಆ್ಯಂಡ್ ನಮ್ಮ ಮನೆ ಅಪಾರ್ಟ್ಮೆಂಟ್ನ ಪುಟ್ಟ ಮಕ್ಕಳು ಇವರೆಲ್ಲ ಯಾವ ಊರಿನವರು ಅಂತ ಕ್ಯೂರಿಯಾಸಿಟಿ ಇದ್ದರೆ ಒಮಾನ್, ಈಜಿಪ್ಟ್ ಅಲ್ಲಿಂದ ಎಲ್ಲ ಮಕ್ಕಳು ಸೇರಿ ಆಟ ಆಡ್ಕೋತಾ ಇರ್ತಾರೆ. ಆ್ಯಂಡ್ ಐ ಹೋಪ್ ನಿಮ್ಮೆಲ್ಲರಿಗೂ ಇದು ವಿಡಿಯೋ ಇಷ್ಟವಾಗಿರುತ್ತೆ. ಪಾಯಿಂಟ್ಲೆಸ್ ಬ್ಲಾಗ್, ಬಟ್ ಜಸ್ಟ್ ಹಾಗೆ ಸುಮ್ಮನೆ ನಿಮ್ಗೂ ಒಂದು ಟೈಮ್ ಪಾಸ್ಗಾಗಿ ಅಂತ. ವಿಡಿಯೋ ಇಷ್ಟವಾದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನ್ನಡ ಜನ ಸದಾ ಪ್ರೋತ್ಸಾಹಿಸಿ. ಟೇಕ್ ಕೇರ್, ಟಾಟಾ. ಲಾಟ್ಸ್ ಆಫ್ ಲವ್, ಬಾಯ್.